ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಸಂಬಂಧ ತೆಲಂಗಾಣದ ಜೈಲಿನಲ್ಲಿರುವ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಮೂವರಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ನೀಡಿತು. ಗಾಲಿ ಜೊತೆಗಾರರಾದ ಆಲಿಖಾನ್, ಬಿವಿ ಶ್ರೀನಿವಾಸ ರೆಡ್ಡಿ, ರಾಜಗೋಪಾಲ್ ಎಂದು ಈ ನಾಲ್ವರು ಜಾಮೀನು ಪಡೆದವರಾಗಿದ್ದಾರೆ. ಜೈಲು ಶಿಕ್ಷೆಗೆ ತಡೆ ನೀಡಲಾಗಿದೆ. ದೇಶ ಬಿಟ್ಟು ಹೋಗಬಾರದು ಮತ್ತು 10 ಲಕ್ಷ ರೂಪಾಯಿ ಇಡುಗಂಟು ಇಡುವ ಷರತ್ತಿನೊಡನೆ ಜಾಮೀನು ನೀಡಲಾಗಿದೆ. 17 ವರ್ಷ ನಡೆದ ಓಬಳಾಪುರಂ ಮೈನಿಂಗ್ ಅಕ್ರಮ ಪ್ರಕರಣದಲ್ಲಿ ಮೇ 6ರಂದು ಸಿಬಿಐ ಕೋರ್ಟ್ ಈ ನಾಲ್ವರಿಗೆ ಶಿಕ್ಷೆ ವಿಧಿಸಿತ್ತು. ತಲಾ 7 ವರ್ಷ ಜೈಲು ಶಿಕ್ಷೆ, 20,000 ದಂಡ ವಿಧಿಸಲಾಗಿತ್ತು. ರಾಜಗೋಪಾಲ್ಗೆ 4 ವರ್ಷ ಜೈಲು, 2,000 ರೂಪಾಯಿ ದಂಡ ವಿಧಿಸಲಾಗಿತ್ತು. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.